ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ಸದಸ್ಯರಾದ ಪ್ರಸಾದ್ ಪೂಜಾರಿ ಅವರ ಮೇಲೆ ನಡೆಸಿದ ಹಲ್ಲೆಯನ್ನ ಖಂಡಿಸಿ ಆಟೋ ಚಾಲಕರು ಮತ್ತು ಮಾಲಕರು ಘಟನೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ತಪ್ಪು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾಧ್ಯಕ್ಷರಾದ ಆರ್ ಪ್ರಭಾಕರ್ ಪೂಜಾರಿ ಅವರಿಗೆ ಮನವಿಯನ್ನ ನೀಡಿದರು. ಮನವಿಯನ್ನು ಸ್ವೀಕರಿಸಿ ಮಾತನಾಡಿದ ಆರ್ ಪ್ರಭಾಕರ ಪೂಜಾರಿ ಅವರು, ಕಳೆದ 10 ವರ್ಷಗಳಿಂದ ಬಗೆಹರಿಯದ ಸಮಸ್ಯೆಯಾಗಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಸದಸ್ಯರಾದ ಪ್ರಸಾದ್ ಪೂಜಾರಿ ಅವರಿಗೆ ನಿನ್ನೆ ಹಲ್ಲೆ ಮಾಡಿದವರನ್ನು ಕೂಡಲೇ ಬಂಧಿಸಬೇಕು. ಅದಲ್ಲದೆ ಮಾನ್ಯ ಜಿಲ್ಲಾಧಿಕಾರಿಗಳು, ಪೊಲೀಸ್ ಇಲಾಖೆಯವರು ಹಾಗೂ ನಗರಸಭೆಯು ಮಧ್ಯಪ್ರವೇಶಿಸಿ ಸುಖಾಂತ್ಯ ಹಾಡಬೇಕು ಮತ್ತು ಎಲ್ಲ ರಿಕ್ಷಾ ಚಾಲಕರು ಒಂದೇ ತಾಯಿಯ ಮಕ್ಕಳಂತೆ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಬಾಳಿ ಎಂದರು. ಈಗ ನೋಡಿ, ನಿನ್ನೆ ಸಂಜೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ಸದಸ್ಯರಾಗಿರ್ತಕ್ಕಂಥ ಪ್ರಸಾದ್ ಪೂಜಾರಿ ಮೇಲೆ ಬಿಗ್ ಬಜಾರ್ ಬಳಿ ಇರುವ ರಿಕ್ಷಾ ಸ್ಟ್ಯಾಂಡಲ್ಲಿ ಇರುವಂಥ ರಿಕ್ಷಾ ಚಾಲಕರು ಹಲ್ಲೆ ಮಾಡಿದ್ದಾರೆ. ಇದು ರಿಕ್ಷಾದವರ ಸಮಸ್ಯೆ ಏನಂತ ಹೇಳಿದ್ರೆ ಕಳೆದ 10 ವರ್ಷಗಳಿಂದ ಇದು ಬಗೆಹರಿದ ಸಮಸ್ಯೆ. ಯಾಕಂತ ಹೇಳಿದ್ರೆ ಸಿಟಿ ಒಳಗಡೆ ಪರ್ಮಿಟ್ ಇರ್ತಕ್ಕಂಥವ್ರು ಸಿಟಿ ಒಳಗೆ ಅಲ್ಲಲ್ಲೇ ಅವ್ರವ್ರದ್ದು ಏನೊಂದು 10-20 ಜನ ಮಾಡ್ಕೊಂಡಿದ್ದಾರೆ, ಬೇರೆ ಬೇರೆ ಸ್ಟ್ಯಾಂಡಿಗೆ ಹೋಗಿ ಬಾಡಿಗೆ ಮಾಡಲಿಕ್ಕಿಲ್ಲ ಅಂತ. ಇದು ಈ ಹಿಂದೆ ಜಿಲ್ಲಾಧಿಕಾರಿ ಅವರಿಗೂ ಕೂಡ ತಿಳಿಸಿ ಆಗಿದೆ, ವರಿಷ್ಠ ಅಧಿಕಾರಿ SP ಅವರಿಗೆ, ಮಾನ್ಯ SP ಅವರಿಗೆ ತಿಳಿಸಿ ಆಗಿದೆ. ಮತ್ತು ಇದರ ಮಧ್ಯೆ ರಾಜಕಾರಣಿಗಳ ಅವರ ಇದರಿಂದ ಇದು ಬಗೆಹರಿಯದ ಸಮಸ್ಯೆ, ಇದುವರೆಗೆ ಸಮಸ್ಯೆ ಬಗೆಹರಿಯಲಿಲ್ಲ. ಇನ್ನೇ ನಮ್ಮ ಪ್ರಸಾದ್ ಪೂಜಾರಿ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ನಾವು ಮಾನ್ಯ ವರಿಷ್ಠ ಅಧಿಕಾರಿಯಲ್ಲಿ ಏನು ಮನವಿ ಮಾಡಿಕೊಡುತ್ತೆ ಹೇಳಿದ್ರೆ ಕೂಡಲೇ ಅವರನ್ನು ಬಂಧಿಸಬೇಕು. ಯಾಕಂತ ಹೇಳಿದ್ರೆ ಮಾರಣಾಂತಿಕ ಹಲ್ಲೆ ಏಕ ವ್ಯಕ್ತಿಯ ಮೇಲೆ ಸುಮಾರು 7-8 ಜನ ಸೇರಿ ಹೊಡೆದಿದ್ದಾರೆ. ಅವರೀಗ ಹಾಸ್ಪಿಟಲ್ ದಾಖಲಾಗಿದ್ದಾರೆ. ನಾನು ಹೇಳುವಂಥದ್ದು ಇಷ್ಟೇ, ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು. ಯಾರು ಪ್ರಸಾದ್ ಪೂಜಾರಿಗೆ ಯಾರು ನಿನ್ನೆ ಹಲ್ಲೆ ಮಾಡಿದ್ದಾರೆ ಅವರನ್ನು ಬಂಧಿಸಬೇಕು, ಅವ್ರ ಮೇಲೆ FIR ಆಗಬೇಕು. ಮತ್ತು ಈ ವಿಚಾರದಲ್ಲಿ ಮುಂದಿನ ದಿನಗಳಲ್ಲಿ ನಗರಸಭೆ ಮಧ್ಯಪ್ರವೇಶಿಸಿ ಇದು ಏನು ಈ ಸಮಸ್ಯೆ ಅಂತೇಳಿ ಇದ್ರ ಬಗ್ಗೆ ಮಾನ್ಯ ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಧಿಕಾರಿಯವರು ಹಾಗೆ ನಮ್ಮ ನಗರಸಭೆ ಮಧ್ಯಪ್ರವೇಶಿಸಿ. ಹಲ್ಲೆಗೊಳಗಾದ ಪ್ರಸಾದ್ ಪೂಜಾರಿ ಅವರ ಪತ್ನಿ ಅಶ್ವಿನಿ ತಮ್ಮ ಪತಿಗೆ ಆದ ಘಟನೆಯನ್ನು ಖಂಡಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿ, ದುಡಿಯಲು ಹೋದ ತನ್ನ ಪತಿಗೆ ಹಿಂದೊಮ್ಮೆ ಹೊಡೆಯಲು ಬಂದಿದ್ದು ನಿನ್ನೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ತಪ್ಪಿತಸ್ಥರನ್ನು ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿದರು. ನಿನ್ನೆ ಸಾಯಂಕಾಲ 6:15 ಹೊತ್ತಿಗೆ ಬಿಗ್ ಬಜಾರ್ ಸ್ಟ್ಯಾಂಡಲ್ಲಿ ನನ್ನ ಹಸ್ಬೆಂಡ್ ಅವರು ದುಡಿಲಿಕ್ಕೆ ಹೋದಾಗ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಇದು ಮೊದಲ ಬಾರಿಗೆ ಏನಲ್ಲ, 2ನೇ ಬಾರಿಗೆ. ಹೌದಲ್ಲ, ಕಳೆದ ತಿಂಗಳಲ್ಲಿ ಕೂಡ ಅದೇ ಥರ ಹಲ್ಲೆ ಮಾಡಿದ್ದಾರೆ. ಇದು ಕೇಸ್ ಹಾಕಿದ್ದಾರೆ, FIR ಹಾಕಿ ಪೊಲೀಸ್ನವರೆಲ್ಲ ಬುದ್ಧಿ ಹೇಳಿ ಕಳಿಸಿದ್ದಾರೆ. ಈಗ ಮತ್ತೆ ಅಲ್ಲಿ ದುಡಿಲಿಕ್ಕೆ ಹೋದಾಗ ಇವರು ಪುನಃ ಇದೇ ಥರ ಮಾಡಿದ್ದಾರೆ. ನಾಳೆ ಅವರನ್ನು ಏನು ಮಾಡಲಿಕ್ಕೆ ಇವರು ಹೇಸುವುದಿಲ್ಲ. ನಮಗೆ ಒಂದು ಸೆಕ್ಯೂರಿಟಿ ಬೇಕಾಗ್ತದೆ ಸರ್. ಅದಕ್ಕೋಸ್ಕರ ನಾವು SP ಅವರ ಹತ್ರ DC ಅವರ ಹತ್ರ ಎಲ್ಲ ಮಾತಾಡಿ ಅವರು ಹೇಳಿದ್ದಾರೆ ಮಾಡಿಕೊಡುವ, ಆದಷ್ಟು ಬೇಗ ಇದನ್ನೊಂದು ಸಾಲ್ವ್ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ. ಅವರ ಮೇಲೆ ಒಂದು ನಂಬಿಕೆ ಇಟ್ಟಿದ್ದೇವೆ. ಆದರೆ ಈಗ ನನ್ನ ಗಂಡ ಇಲ್ಲಿ ಬಂದು ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ. ಈಗ ನನಗೆ ಬಂದ ಪರಿಸ್ಥಿತಿ ನಾಳೆ ಯಾರಿಗೂ ಕೂಡ ಬರ್ಬೋದು. ಇಷ್ಟು ಜನ ಆಟೋ ಚಾಲಕರಿದ್ದಾರೆ ಇಲ್ಲಿ, ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಸಮಸ್ಯೆ ಆಗಿದೆ. ಈಗ ನಮ್ಮ ಕೈಲಿರುವಂಥದ್ದು ಹೈಕೋರ್ಟಲ್ಲಿ ಇವರು ಹೋಗಿ ಎಲ್ಲ ಕೇಸ್ ಆಗಿ ವಿನ್ ಆಗಿ ಬಂದಿದ್ದಾರೆ. ಅದರ ಪ್ರಕಾರ ಆರ್ಡರ್ ಪ್ರಕಾರ ಪರವಾನಗಿ ಇದ್ದವರು ಎಲ್ಲಿ ಬೇಕಾದರೂ ಹೋಗಿ ದುಡಿಬೋದು. ಆದರೆ ಇಲ್ಲಿ ಕೆಲವೊಂದು ರಿಕ್ಷಾ ಚಾಲಕರು ಹೇಗೆ ಇದ್ದಾರೆ ಅಂದರೆ ಅವರವರ ಗುಂಪು ಕಟ್ಟಿಕೊಂಡು ಅವರವರದೊಂದು ಸಂಘಟನೆ ಮಾಡಿಕೊಂಡು ಅದಕ್ಕೆ ಸದಸ್ಯರಾದವರಿಗೆ ಮಾತ್ರ ಅಲ್ಲಿ ದುಡಿಬೇಕಂತ. ಹಾಗಾದ್ರೆ ಈಗ ಹೊಸತು ರಿಕ್ಷಾ ತಗೊಂಡವರೆಲ್ಲ ಎಲ್ಲಿ ಹೋಗಬೇಕು? ಮೊದಲಿಂದ ಇದ್ದವರು ಕೂಡ ರನ್ನಿಂಗ್ ಮಾಡೋರು ಎಲ್ಲಿ ಹೋಗಬೇಕು? ಇವರಿಗೆ ಅಂದರೆ ಸಂಘಟನೆ ಹೋಗಬೇಕಾದ್ರೆ ಅವರಿಗೆ 50-60 ಸಾವಿರ ಕಟ್ಟಬೇಕು ಒಬ್ಬೊಬ್ಬರಿಗೆ. ಆ ದುಡ್ಡು ಎಲ್ಲಿ ಹೋಗ್ತದೆ ಅದು ಬೇರೆ ವಿಷಯ, ಅದು ನಮಗೆ ಗೊತ್ತಿಲ್ಲ. ಬಿಗ್ ಬಜಾರ್ ಎಂಬ ಸ್ಟ್ಯಾಂಡ್ನಲ್ಲಿ ದುಡಿಲಿಕ್ಕೆ ಹೋಗಿದ್ದೆ. ಅಲ್ಲಿ ದುಡಿಲಿಕ್ಕೆ ಹೋಗುವ ಒಂದು ಗಾಡಿ ಯಥಾಸ್ಥಿತಿ ಕಾಲಿತ್ತು ಸ್ಟ್ಯಾಂಡಲ್ಲಿ. 6ನೇ ಗಾಡಿ ಹೋಗಿ ನಾನು ನಿಂತೆ. ಅಲ್ಲಿ ನಿಂತಾಗ ಆ ಸ್ಟ್ಯಾಂಡ್ನಲ್ಲಿರುವ 2-3 ಜನ ಬಂದು, ನಿಮಗೆ ಮೊನ್ನೆ ನಾವು ಹೇಳಿದ ಅರ್ಥ ಆಗಲಿಲ್ವಾ, ನಿಮಗೆ ಇಲ್ಲಿ 5 ಗಾಡಿ ಮಾತ್ರ ತನಕ ಬರಬೇಕು, 20 ಗಾಡಿ ನಿಲ್ಲುವ ಕೆಪಾಸಿಟಿಯಲ್ಲಿ ನಾನು ಹೋಗಿ 6ನೇ ಗಾಡಿ ಮಾತ್ರ ನಿಂತದ್ದು, ಬಾಕಿದಲ್ಲಿ ಉಳಿದ ಜಾಗ ಎಲ್ಲ ಇತ್ತು. ಹಾಗಾಗಿ ನಾನು ಕೇಳಿದೆ, ನೋಡಿ ಸರ್, ನಾನು ಇಲ್ಲಿ ಗಾಡಿ ಕಮ್ಮಿ ಇದ್ದಾಗ ಬಂದಿದ್ದೇನೆ. ಹಾಗಾಗಿ ನನಗೆ 1 ವರ್ಷದ ಹಿಂದೆ DC SP ಅವರೆಲ್ಲ ಯೂನಿಯನ್ ಅವರು ಮತ್ತು ಚಾಲಕರಿಗೆಲ್ಲ ಮೀಟಿಂಗ್ ಮಾಡಿ ಎಲ್ಲ ಹೇಳಿದ್ದಾರೆ, ಪರ್ಮಿಟ್ ಇದ್ದವರು ಎಲ್ಲಿ ಕೂಡ ದುಡಿಬಹುದು ಅಂತ ಹೇಳಿದ್ದಾರೆ. ನಾನು ಆ ಕ್ರಮ ಪ್ರಕಾರವಾಗಿ ಬಂದಿದ್ದೇನೆ. ನನ್ನ ಹತ್ರ ಪರ್ಮಿಟ್ ಉಂಟು, ಇನ್ಶೂರೆನ್ಸ್ ಉಂಟು, RTO ಮಾಡಿದ ಪಾಸಿಂಗ್ ಎಲ್ಲ ಉಂಟು ಸರ್. ಹೇಳಿದಾಗ ಅವು ಕೂಡ ಅದೆಲ್ಲ ನಮಗೆ ಕಾನೂನು ಬರೋದಿಲ್ಲ. ಆ ಕಾನೂನು ನನಗೆಲ್ಲ ಹೇಳಬೇಡ, ಇದು ನಾವು ಮಾಡಿದ ಕಾನೂನು, ಆ ಕಾನೂನು ಬದ್ದರೆ ಮಾತ್ರ ಬಾ, ಇಲ್ಲಿ ಇಲ್ಲದೆ ಬರಬೇಡ ಅಂತ ಹೇಳಿದ್ರು. ಅಷ್ಟಕ್ಕೆ ನಾನು ಅವರು ಮಾತಾಡುವಾಗ ಸ್ವಲ್ಪ ಅಚ್ಚು ಮಾತಾಡೋದು ಶುರು ಮಾಡಲಿಲ್ಲ. ಬೇಡದೆಲ್ಲ ವಿಷಯ ಬೇಡದ ಅವಾಚ್ಯ ಶಬ್ದ ಎಲ್ಲ ಮಾತಾಡಿದರು. ಆಗ ನಾನು ಕ್ಯಾಮರಾ ಆನ್ ಮಾಡಿದೆ. ಕ್ಯಾಮರಾ ಆನ್ ಮಾಡಿದ ಕೂಡ ಈ ಭಾರಿ ವೀಡಿಯೋ ಮಾಡ್ತೀಯ ಎಂದು ನನ್ನ ಎದೆಗೆ ಒಬ್ಬರು ತುಳಿದ್ರು. ಮತ್ತೊಬ್ಬರೊಬ್ಬರು ಸ್ಕೂಟರ್ ಎತ್ತು ಬಂದು ನನಗೆ ಹಲ್ಲೆ ಮಾಡಲಿಕ್ಕೆ ಬಂದರು. ಹಾಗಾಗಿ ನಾನು ಅಲ್ಲಿ ಸ್ವಲ್ಪ ತಪ್ಪಿಸ್ಕೊಂಡೆ. ಮತ್ತು ಇನ್ನೊಬ್ಬರು ಬಂದು ನನ್ನ ಅಂಗಿನೆಲ್ಲ ಎಳೆದು ಹರಿದು, ಕಿಸೆನೆಲ್ಲ ಹರಿದು, ನನ್ನ ಹಣ ಎಲ್ಲ ಒಂದು 2,000 ಸಮಥಿಂಗ್ ನನ್ನ ಹಣ ಇತ್ತು, ಹಿಂದಿನ ದುಡ್ದದ್ದು ಮತ್ತು ಆ ದಿನ ದುಡ್ದದ್ದು. ಅದೆಲ್ಲ ಈಗ ಎಲ್ಲಿ ಹೋಗಿದೆ ಅಂತ ನಂಗೆ ಗೊತ್ತಿಲ್ಲ ಸರ್. ಹಾಗಾಗಿ ನಾನು ಹೇಳೋದು,
ನಮಗೆ ಅವರಿಗೆ ಒಂದು ಕಠಿಣ ಶಿಕ್ಷೆ ಆಗಬೇಕಂತ ನನ್ನ ಒಂದು ಇದು ಸರ್ ಇದು ಘಟನೆ ಫಸ್ಟ್ ಒಂದು ಸಲ ಒಂದು 15 ದಿವಸದಿಂದ ಆಗಿದೆ. ನಮ್ಮ ಮಾನ್ಯ ಎಸ್ ಪಿ ಅವರೆಲ್ಲ ಠಾಣೆಯಲ್ಲಿ ಹೇಳಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಘಟಕದ ಕಾನೂನು ಸಲಹೆಗಾರರಾದ ನೇತ್ರಾವತಿಯವರು ಮಾತನಾಡಿ, ದೂರದ ಊರಿನಿಂದ ಬರುವವರು ಆಟೋ ರಿಕ್ಷಾವನ್ನು ಅವಲಂಬಿಸಿರುತ್ತಾರೆ. ನಿಮ್ಮ ಈ ಕಚ್ಚಾಟದಿಂದ ಅವರಲ್ಲಿ ಗೊಂದಲ ಮೂಡಲು ಸಾಧ್ಯವಿದೆ. ಹಾಗಾಗಿ ಎಲ್ಲರೂ ಅಣ್ಣ ತಮ್ಮಂದಿರಂತೆ ಹೊಂದಾಣಿಕೆ ಮಾಡಿಕೊಂಡು ಹೋದರೆ ಎಲ್ಲವೂ ಸರಿ ಹೋಗುತ್ತದೆ. ಆಟೋ ರಿಕ್ಷಾಗಳಿಗೆ ತಮಗೆ ದೊರೆತ ಪರ್ಮಿಟಿನ ಪ್ರಕಾರ ಸುತ್ತಮುತ್ತ ಇರುವ 7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬಾಡಿಗೆ ಮಾಡಬಹುದೆಂದು ಕಾನೂನಿದೆ. ಹಾಗಾಗಿ ಎಲ್ಲರೂ ಶಾಂತಿಯುತವಾಗಿ ಬಾಳಿ ಬದುಕಬೇಕು ಎಂದರು. ಸುಮಾರು ಆಟೋಗಳಿದೆ, ಅದು ಸಾವಿರಾರು ಗಟ್ಟಲೆ ಇರಬಹುದು. ನಾನು ನೋಡಿದ್ದೀನಿ. ಈಗ ಹೊರಗಡೆ ಊರಿನಿಂದ ಬರಬೇಕಾದ್ರೆ ಉದಾಹರಣೆಗೆ ಫಸ್ಟ್ ನಾವು ಮೀಟ್ ಮಾಡೋದೇ ಆಟೋದವ್ರನ್ನ. ಯಾಕಂದರೆ ಅವರು ನಮಗೆ ನಾವು ಕೇಳಿದ ಪ್ಲೇಸ್ಗೆಲ್ಲ ಕರ್ಕೊಂಡೋಗಿ ಬಿಡ್ತಾರೆ, ಜೊತೆಗೆ ನಮಗೆ ರಕ್ಷಣೆನೂ ಕೂಡ ಕೊಡ್ತಾರೆ. ಈಗ ನೋಡಿದ್ರೆ ಅವರವರಲ್ಲೇ ಹೊಡೆದಾಟ ಮಾಡಿಕೊಂಡ್ರೆ ಅದಕ್ಕೆ ಏನೂ ಕೂಡ ಅರ್ಥ ಇಲ್ಲ. ಹಾಗಾಗಿ ನನ್ನ ಒಂದು ಮನವಿ ಏನಂದರೆ ಎಲ್ಲರೂ ಕೂಡ ಅಣ್ಣ ತಮ್ಮಂದಿರ ಥರ ಬಾಳಬೇಕು ಅಂತಲೇ ನಾನು ಹೇಳೋದು. ಹೊಂದಾಣಿಕೆ ಇರಬೇಕು ಮುಖ್ಯವಾಗಿ. ಯಾಕೆ ಅಂದರೆ ಇವರಿವರ ಜಗಳ ಆಡಿದ್ರೆ ಬೇರೆಯವ್ರಿಗೆ ನ್ಯಾಯ ಹೇಳಲಿಕ್ಕೆ ಬರೋದೇ ಇಲ್ಲ, ಅವಕಾಶನೇ ಇಲ್ಲ. ಕಾನೂನಲ್ಲೂ ಕೂಡ ಎಲ್ಲಿಯೂ ಅವಕಾಶ ಇಲ್ಲ. ಅವ್ರು ಇಲ್ಲೇ ನಿಲ್ಲಿಸಬೇಕು, ಅಲ್ಲೇ ಹೋಗಬೇಕು, ಅಲ್ಲೇ ಇರಬೇಕು, ಅದೇ ನಿಲ್ದಾಣದಲ್ಲೇ ಇರಬೇಕು ಅಂತಲ್ಲ ಎಲ್ಲಿಯೂ ಕೂಡ ಕಾನೂನಲ್ಲೂ ಕೂಡ ಇಲ್ಲ. ನಗರಸಭೆ ವ್ಯಾಪ್ತಿಯೊಳಗೆ ಇರುವಂತಹ ಎಲ್ಲ ಜಾಗಗಳಲ್ಲೂ ಕೂಡ ಅವರು ಆಟೋ ರಿಕ್ಷಾ ನಿಲ್ದಾಣದಲ್ಲಿ ಅವರು ನಿಂತು ಅವ್ರ ಜೀವನ ನಿರ್ವಹಣೆ ಮಾಡಬಹುದು. ಈ ಸಂದರ್ಭ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೇಮಂತ್ ಕುಮಾರ್, ಜಿಲ್ಲಾ ಗೌರವಾಧ್ಯಕ್ಷರಾದ ಗೋಪಾಲ್ ಮೆಂಡನ್, ಜಿಲ್ಲಾ ಉಪಾಧ್ಯಕ್ಷರಾದ ಅನಿಲ್ ಪೂಜಾರಿ, ಜಿಲ್ಲಾ ಪ್ರಧಾನ ಸಂಚಾಲಕರಾದ ಕಿರಣ್ ಪಿಂಟೋ, ಜಿಲ್ಲಾ ಉಪಾಧ್ಯಕ್ಷರಾದ ಶಾಬುದ್ದೀನ್, ಜಿಲ್ಲಾ ಕಾರ್ಯದರ್ಶಿ ಅಬ್ದುಲ್ ಮಜೀದ್, ಜಿಲ್ಲಾ ಸಂಚಾಲಕ ಸಂದೀಪ್ ಪೂಜಾರಿ, ಜಿಲ್ಲಾ ಉಪಾಧ್ಯಕ್ಷ ಉಮೇಶ್ ಶೆಟ್ಟಿ, ಜಿಲ್ಲಾ ಮಹಿಳಾ ಘಟಕದ ಮುಖಂಡರಾದ ಕಾವೇರಿ ಮತ್ತು ಕವಿತಾ, ಕಾನೂನು ಸಲಹೆಗಾರರಾದ ನೇತ್ರಾವತಿ ಹಾಗೂ ಆಟೋ ಚಾಲಕರ ಘಟಕದ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ರವಿರಾಜ್, V4 ನ್ಯೂಸ್, ಉಡುಪಿ. ಐಡಿಯಲ್ ಐಸ್ ಕ್ರೀಮ್, ಮಿಲ್ಕಿ ವೇ ಟು ಯುವರ್ ಹಾರ್ಟ್. With a variety of fruits and flavored with rich crunch and chips, they treat your taste buds. Ideal ice cream.